ಬಿಜೆಪಿ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಬಿದ್ದಿದೆ. ರಾಜ್ಯದ ಬಿಜೆಪಿ ಜನತೆ ಇದನ್ನ ಕಣ್ಣಾರೆ ಕಂಡಿದ್ದಾರೆ. ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕೆಂಬ ನಿಜವಾದ ಕಾಳಜಿ ಬಿಜೆಪಿ ನಾಯಕರಿಗೆ ಇದ್ದರೆ ಕೂಡಲೇ ಚನ್ನಗಿರಿ ಭ್ರಷ್ಟಾಚಾರಿ ಶಾಸಕ, ಕೈಗಾರಿಕಾ ಮಂತ್ರಿ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಪ್ರಕರಣದ ಬಗ್ಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಹಾಗೂ ಈ ಪ್ರಕರಣದ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಯಬೇಕು ಎಂದು ವಿಪಕ್ಷ ನಾಯಕ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದವರು, ಬಿಜೆಪಿ ಪಕ್ಷಕ್ಕೆ ಪ್ರಾಮಾಣಿಕತೆ ಇದ್ದರೆ ಇದನ್ನ ಮೊದಲು ಮಾಡಲಿ. ಇದುವರೆಗೆ ನಡೆದಿರುವ ಶೇಕಡಾ 40 ಕಮಿಷನ್, ಪೊಲೀಸ್ ನೇಮಕಾತಿಯಲ್ಲಿ ನಡೆದ ಹಗರಣ ಸೇರಿದಂತೆ ಇವರ ಮೇಲೆ ಇರುವ ಎಲ್ಲ ಆಪಾದನೆಗಳಲ್ಲೂ ತನಿಖೆಯಿಂದ ಹೊರಬರಲಿ ಎಂದು ಆಗ್ರಹಿಸಿದರು. ಬಿಜೆಪಿಯ ಶೇಕಡಾ 40 ಸರ್ಕಾರಕ್ಕೆ ಪೂರಕವಾಗಿ ಇದೀಗ ಚನ್ನಗಿರಿ ಶಾಸಕ ವಿರೂಪಾಕ್ಷಪ್ಪ ಹಾಗೂ ಅವರ ಪುತ್ರ ಪ್ರಶಾಂತ್ ಮಾಡಾಲ್ ಕಚೇರಿಯಲ್ಲಿ ಸಿಕ್ಕಿರುವ ಕಂತೆ ನೋಟುಗಳೇ ಸಾಕ್ಷಿಯಾಗಿವೆ. ಇದು ಬಿಜೆಪಿಯ ಭರವಸೆ ಅಲ್ಲ, ಭ್ರಷ್ಟಾಚಾರಿಗಳಿಗೆ ಬಿಜೆಪಿಯ ಭರವಸೆ ಎಂದು ಹೇಳಬೇಕು ಎಂದರು. ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಈಗ ತಮ್ಮ ಪಕ್ಷದ ಶಾಸಕರ ಭ್ರಷ್ಟಾಚಾರದ ಬಗ್ಗೆ ಬಾಯ್ಬಿಟ್ಟು ಮಾತನಾಡಲಿ ಎಂದು ಆಗ್ರಹಿಸಿದರು. ಬಿಜೆಪಿ ನಾಯಕರು ಪ್ರತಿ ಸಲ ನಾವು ಭ್ರಷ್ಟಾಚಾರದಲ್ಲಿ ದುಡ್ಡು ಮಾಡಿದ್ದರೆ ಸಾಕ್ಷಿ ಕೊಡಿ ಎಂದು ಕೇಳ್ತಾ ಇದ್ರು. ಇದೀಗ ಜನತೆ ಮಾಧ್ಯಮದ ಮುಂದೆ ಬಿಜೆಪಿಯ ಸಾಕ್ಷಿಯನ್ನ ನೋಡಿದ್ದಾರೆ. ಈಗ ಗ್ಯಾಸ್ ಬೆಲೆ ಏರಿಕೆ ಮಾಡಿ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಬಿಜೆಪಿ ತಳ್ಳುತ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯೂ ಏರಿಕೆ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಮಾಡಿದ್ರೆ ಅದು ಜನರ ಮೇಲೆ ಬೀಳುವ ಹೊರೆ ಅಲ್ಲವೇ ಎಂದು ಖಾದರ್ ಪ್ರಶ್ನಿಸಿದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಡಿಜಿಪಿ ಜೈಲಿಗೆ ಹೋಗಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಭ್ರಷ್ಟಾಚಾರದ ಬಗ್ಗೆ ಪ್ರಧಾನಿಗೆ ಪತ್ರ ಬರೆದರೂ ಏನೂ ಕ್ರಮ ಕೈಗೊಂಡಿಲ್ಲ. ಇಂದು ನಿಮ್ಮ ಕೈಗೆ ಸಾಕ್ಷಿ ಸಿಕ್ಕಿದೆ. ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ನೈತಿಕತೆ ಇದ್ದರೆ ಇದರ ಬಗ್ಗೆ ಮಾತನಾಡಲಿ. ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ ಹೆಚ್ಚಾಗುವುದು ಖಂಡಿತ. ಜನರ ತೆರಿಗೆ ಹಣದಿಂದ ಸರ್ಕಾರ ಬದುಕುತ್ತಿದೆ ಎಂದು ಟೀಕಿಸಿದರು. ಕೈಗಾರಿಕೆ ಉದ್ಯೋಗಾವಕಾಶ ಸೃಷ್ಟಿಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಾ ಎಂದು ಬಿಜೆಪಿ ಸರ್ಕಾರವನ್ನ ಖಾದರ್ ಪ್ರಶ್ನಿಸಿದರು. ಕೇಂದ್ರದ ಬಿಜೆಪಿ ನಾಯಕರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಗೃಹ ಮಂತ್ರಿ ಅಮಿತ್ ಶಾ ಅವರು ಸೇರಿದಂತೆ ಹಲವಾರು ನಾಯಕರು ರಾಜ್ಯಕ್ಕೆ ಇವತ್ತು ಬರ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಭರವಸೆಯನ್ನು ಕೊಡಲಿಕ್ಕೆ ಬರಲಿ, ತಪ್ಪೇನಿಲ್ಲ, ಬರಲೇಬೇಕು. ನಾವು ಕೇಳ್ತಾ ಇದ್ದೇವೆ, ಜನರ ಪರವಾಗಿ ಬಿಜೆಪಿ ನಾಯಕರಿಗೆ ನಿಜವಾದ ನೈತಿಕತೆ ಇದ್ದರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯಾಗಿ ಇವತ್ತು ಬಹುಶಃ ಬಿಜೆಪಿ ಶಾಸಕರ ಮೊನ್ನೆ ಮತ್ತು ಅವರ ಮಗನಲ್ಲಿ ಸಿಕ್ಕಿದಂತಹ ಕೋಟ್ಯಾಂತರ ರೂಪಾಯಿಯ ಆ ಒಂದು ಭ್ರಷ್ಟಾಚಾರದ ಸಾಕ್ಷಿ. ಗ್ಯಾಸ್ ರೇಟ್ ದಿನಕ್ಕೆ ಇವತ್ತು ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಗೃಹ ಬಳಕೆ ಗ್ಯಾಸಿಗೆ ಮತ್ತೆ 50 ರೂಪಾಯಿ ಜಾಸ್ತಿ ಆಗ್ತಿದೆ. ಕಮರ್ಷಿಯಲ್ ಗ್ಯಾಸಿಗೆ 350 ರೂಪಾಯಿ ಜಾಸ್ತಿ. ಕಮರ್ಷಿಯಲ್ ಗ್ಯಾಸ್ ಯಾವುದು ಹೋಟೆಲಲ್ಲಿ, ಅಂಗಡಿಯಲ್ಲಿ, ಇನ್ನಿತರ ಕಡೆ ಉಪಯೋಗ ಆಗ್ತದೆ. ಇದು ಕಮರ್ಷಿಯಲ್ ಜಾಸ್ತಿ ಹಾಕಿದ್ರೆ ಅದು ಇಂಡೈರೆಕ್ಟ್ ಆಗಿ ಯಾರಿಗೆ ಟ್ಯಾಕ್ಸ್? ಜನರ ಮೇಲೆ ಟ್ಯಾಕ್ಸ್. ಯಾಕೆ? ಅಲ್ಲಿ ಅವನ ತಿಂಡಿ ತಿನಿಸು ಅಗತ್ಯ ವಸ್ತುಗಳ ರೇಟ್ ಇದು ಜಾಸ್ತಿ ಆಗ್ತದೆ. ಕರ್ನಾಟಕ ರಾಜ್ಯ ಯಾಕೆ ಈಗಾಗಲೇ ನಿಮ್ಗೆ ಗೊತ್ತಿದ್ದಾಗೆ ಕರ್ನಾಟಕ ರಾಜ್ಯ ದೇಶ ಉದ್ದಗಲೂ ಕೂಡ ಭ್ರಷ್ಟಾಚಾರ ರಾಜ್ಯ. ಮುಂಚೆ ಬಹುಶಃ ನಾವು UP ಅಥವಾ ಬಿಹಾರ್ ಹೀಗೆ ಕೇಳ್ತಾ ಇದ್ದೆವು. ಅದೇ ಒಂದು ಸ್ಥಾನವನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ದೇಶದಲ್ಲಿ ತಂದು ಕೊಟ್ಟಿದ್ದಾರೆ. ಇಡೀ ದೇಶ ಮುಂಚೆ ಮುಖ್ಯಮಂತ್ರಿ ಹೋದ ಕಡೆ ಎಲ್ಲ ಅವ್ರಿಗೆ ವೆಲ್ಕಮ್ ಆಗ್ತಾ ಇದ್ದದೆ 40%ನಲ್ಲಿ. ಈಗ ಸಾಕ್ಷಿ ಸಮೇತವಾಗಿ ಇವತ್ತು ದೇಶ ಮತ್ತು ವಿಶ್ವದಲ್ಲಿ ಸಿಕ್ಕುವಂತ ಪರಿಸ್ಥಿತಿ ಇವತ್ತು ಆಗಿದೆ. ಆದ ಕಾರಣ ಇದರಲ್ಲಿ ಬಹುಶಃ ಇವತ್ತು ನೇರವಾಗಿ ಬಹುಶಃ ಶಾಸಕರು, ಇಂಡಸ್ಟ್ರಿಯಲ್ ಮಂತ್ರಿಗಳು, ಬಹುಶಃ ಇವತ್ತು ಮುಖ್ಯಮಂತ್ರಿಗಳು ಬಹುಶಃ ತಮ್ಮ ರಾಜೀನಾಮೆಯನ್ನು ಕೊಡಬೇಕು. ಜುಡಿಷಿಯಲ್ ಎನ್ಕ್ವೈರಿ ಇದರಲ್ಲಿ ಆಗಬೇಕು. ನಿಜವಾಗಿ ಬಿಜೆಪಿ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದರೆ, ಬಿಜೆಪಿ ಪಕ್ಷಕ್ಕೆ ಇವತ್ತು ಪ್ರಾಮಾಣಿಕತೆ ಇದ್ದರೆ, ಭ್ರಷ್ಟಾಚಾರವನ್ನು ಕಡಿವಾಣ ಆಗಬೇಕೆಂಬ ಬದ್ಧತೆ ಇದ್ದರೆ, ಜನಸಾಮಾನ್ಯ ಪರವಾಗಿ ಇದೆ ಅಂತ ತೋರಿಸಿದ್ರೆ ಜುಡಿಷಿಯಲ್ ಎನ್ಕ್ವೈರಿಯನ್ನು ಇವತ್ತು ನ್ಯಾಯಾಂಗ ತನಿಖೆಯನ್ನು ಎಲ್ಲದಕ್ಕೂ ಒಳಪಡಿಸಬೇಕಂತ ನಾವು ಇವತ್ತು ಒತ್ತಾಯ ಪಡಿಸ್ತೇವೆ.